ಮೊಗರ್ನಾಡು ಸಾವಿರ ಸೀಮೆಯ ಬಾಳ್ತಿಲ ಗ್ರಾಮದ ಸುದೇಕಾರು ಎಂಬಲ್ಲಿ ಶ್ರೀ ರಕ್ತೇಶ್ವರಿ ಅಮ್ಮನವರ ಹಾಗೂ ಪರಿವಾರ ಗುಳಿಕ ದೈವದ ನವೀಕರಣ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಜೂನ್ 1ರಿಂದ 3ರವರೆಗೆ ನಡೆಯಲಿದೆ ಎಂದು ಜೀರ್ಣೋದ್ಧಾರ ಸಮಿತಿ ಹಾಗೂ ಮಹಾಕಲಶೋತ್ಸವ ಸಮಿತಿ ಗೌರವಾಧ್ಯಕ್ಷ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಹೇಳಿದರು. ಅವರು ಬಾಳ್ತಿಲ ಗ್ರಾಮದ ಸುದೇಕಾರು ದೈವದ ಸಾನ್ನಿಧ್ಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರವನ್ನು ತಿಳಿಸಿದ್ದಾರೆ. ಪ್ರಶ್ನೆ ಒಂದು ಇಟ್ಟಿತ್ತು, ತಾಂಬೂಲ ಪ್ರಶ್ನೆ. ಅಲ್ಲೇ ಬೇರೆ ಬೇರೆ ವಿಷಯಗಳ ಜಿಜ್ಞಾಸೆಗೋಸ್ಕರ ಅದನ್ನು ಇಟ್ಟಿರುವಂಥದ್ದು. ಆವಾಗ ಗಮನಕ್ಕೆ ಬಂದಿರುವಂಥದ್ದು, ಈ ಪ್ರದೇಶದಲ್ಲಿ ಒಂದು ರಕ್ತೇಶ್ವರಿ ಗುಡಿ ಇತ್ತು, ಅದು ಜೀರ್ಣೋದ್ಧಾರ ಆಗದೆ ಉಳಿದಿದೆ. ಅದಕ್ಕೋಸ್ಕರ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಸಮಸ್ಯೆಗಳು ಕಂಡಾಗ, ಪ್ರಶ್ನೆ ಇಟ್ಟಾಗ, ಆಗ ರಕ್ತೇಶ್ವರಿ ಗುಡಿಯ ಸಾನ್ನಿಧ್ಯ ಅದು ಜೀರ್ಣೋದ್ಧಾರ ಆಗಲಿಲ್ಲ, ಅದರಿಂದ ಸಮಸ್ಯೆಗಳು ಬರ್ತಾ ಇದೆ ಅಂತ ಕಂಡಿತು. ಆ ಹಿನ್ನೆಲೆಯಲ್ಲಿ ಕೇಳಿದಾಗ ಅದು ಎಲ್ಲಿ ಅಂತ ಕೇಳಿದಾಗ ಇಂಥ ದಿಕ್ಕಿನಲ್ಲಿ ಅಂತ ಹೇಳಿದರೆ, ನಾವು ಮರಳಿಸೋ ಬಂದು ನೋಡಿದಾಗ ಇದೇ ಪ್ರದೇಶದಲ್ಲಿ ಅದರ ಹಿಂದಿನ ಒಂದಷ್ಟು ಕುರುಹುಗಳು ಕಂಡಿತು. ಅದಕ್ಕೋಸ್ಕರ ತಕ್ಷಣ ಅದನ್ನು ಜೀರ್ಣೋದ್ಧಾರ ಮಾಡಬೇಕು. ಯಾಕೆಂದರೆ ಊರಿನವರಿಗೆ ಸುಖ ನೆಮ್ಮದಿಯಲ್ಲಿ ಬದುಕಬೇಕು ಅಂತ ಆದರೆ ನಮ್ಮ ನಂಬಿಕೆ, ಹಿಂದೂಗಳ ನಂಬಿಕೆ, ಈ ದೇಶದವರ ನಂಬಿಕೆ, ಇಲ್ಲಿರುವಂಥ ಎಲ್ಲ ಜಾಗದಲ್ಲಿ ಕೂಡ ಅಂದರೆ ಒಂದು ಕಲ್ಲು, ಮಣ್ಣು, ನೀರು ಎಲ್ಲವೂ ಪವಿತ್ರ. ನನಗೆ